ಹಾಯ್ ಹಲೋ ನಮಸ್ತೆ. ನಾವು ಒಂದು ಮದುವೆ ಆದರೆ ನಮ್ಮದು ಕೆಲಸ ಮುಗೀತು ಅಂತ ತಿಳ್ಕೊಳ್ತೇವೆ. ಅಲ್ಲ, ವರ್ಷಾಂಪ್ರತಿ ಮಾಡಬಹುದು ನೆನಪಿಗೋಸ್ಕರ. ಆದರೆ ಈಗ ನಾವು ವರ್ಷಾಂಪ್ರತಿ ಯಾವುದೇ ಗಮ್ಮತ್ತು ಗೌಜಿ ಮಾಡೋದಿಲ್ಲ. ಆದರೆ ಇವತ್ತು ಒಂದು ಪೂಜೆ ಇರುವ ಕಾರಣ 30ನೇ ವರ್ಷದ ಒಂದು ಮದುವೆ ವಾರ್ಷಿಕೋತ್ಸವವನ್ನು ಮಾಡ್ತಿದ್ದಾರೆ. ನಾವು ನೋಡೋಣ. ಅವು ಏರುಳ್ಳಿ ಇಂಚು ಬಲೆ ಮಾತಾಡಲ್ಲ 30 ವರ್ಷದ ಮತ್ತೊಂದ ಕಾರ್ಯಕ್ರಮ ಒಂದು ಕೈತಲ್ ಬಲೆ ದೂರ ಇತ್ತು ಅಂದಂಗೆ ಗೊತ್ತಿದ್ದು ಬಂದ್ಬಿಡ್ತೀಯ ಕೈತಲ್ ಬಲೆ ವಿಡಿಯೋ ಹಿಡಿದು ಫೋಟೋ ಇತ್ತು ಮೊಬೈಲ್ ಅಣ್ಣ ರೈಟಾ ಮಾತಾಡಲ್ಲ ಕೈತಲ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯಲಕ್ಷ್ಮಿ ಬಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ನೋಡೋಣ. ಇಷ್ಟ ಆದರೆ ಎಲ್ಲರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ. ಬೇಗ ಕೊಡೊಂಜಿ ಓಪನ್ ಮಾಡ್ತೀನಿ. मोने पड़ तिलके पड़ तिलके मूल तुले अंजिड कई पड़ली अति बरे कई पड़दु भक्तले ಒಂಜಿ ಪಟಕ್ಕು ಅಂಚಿಡ್ದು ಬೆರಿ ಕೈ ತೋಜಾಡಿ. ಸತ್ಯನಾರಾಯಣ ಪೂಜೆ ಮಾಡಿ ಹಾಗೆ ಒಂದು ಮದುವೆ ವಾರ್ಷಿಕೋತ್ಸವವನ್ನು ನೋಡ್ತಾ ಇದ್ದೇವೆ ನಾವೀಗ. ಬಿಚ್ಚಾಪುಲು ಇಪ್ಪಡ ತುಲೆ ಕರೆಕ್ಟ್ ಆರತಿಯ ಶೋಭಾನೆ ಮಂತ್ರ ಆಗ್ತದೆ ಪಾಡ್ದು ಆಶೀರ್ವಾದ ಮಲ್ಪಲೆ 30 ವರ್ಷ ಕರೀದು ನಗಲ ಮದ್ಮೆ ಆದ ನಾನು 100 ವರ್ಷ ಅಂಚನೆ ಕರಿಪ್ಲೇಕ ಆಶೀರ್ವಾದ ಮಲ್ಪಲೆ ಪುಣ್ಯನಗಿ ತೀರ್ಥ ಪ್ರಸಾದ ಮಾತಾ ಪಿನ್ನೆಲ್ಲ ಬಲೆ ಕೈಟ್ ಬಂದರ